ಮರಾಠ ಅಭಿವೃದ್ಧಿ ನಿಗಮಕ್ಕೆ 50,000 ಕೋಟಿ ಸಾಕಾಗಲ್ಲ, 200 ಕೋಟಿ ಹಣ ನೀಡಿ ಎಂದು ಸರ್ಕಾರಕ್ಕೆ ಎಲ್ಲರೂ ಕೂಡಿ ಒತ್ತಾಯಿಸೋಣ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಆಯೋಜಿಸಿದ ಮರಾಠ ಸಮುದಾಯದ ಸಭೆಯಲ್ಲಿ ಮಾತನಾಡಿದ ಅವರು, ಮರಾಠ ಸಮುದಾಯದವರು ಯಾವತ್ತೂ ಕನ್ನಡ ಮತ್ತು ಕರ್ನಾಟಕ ಮರಾಠಿಗರು ಅವರ ಹೋರಾಟಕ್ಕೆ ಸದಾ ನನ್ನ ಬೆಂಬಲವಿದೆ. ಜೊತೆಗೆ ಮೇ 15ರಂದು ನಡೆಯಲಿರುವ ಮರಾಠ ಸಮುದಾಯದ ಬೃಹತ್ ಸಭೆಗೆ ನಮ್ಮ ಕ್ಷೇತ್ರದ ಮರಾಠ ಸಮುದಾಯವನ್ನ ಒಗ್ಗೂಡಿಸಿ ಈ ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ. ಅದೇ ತರ ನಾವು ಜೂನ್ 1 ಅಥವಾ ಜೂನ್ 8 ಗೋಕಾಕ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಅಮಿತ್ ಶಾ ಪಕ್ಷ ಬಿಜೆಪಿ ಪಕ್ಷದ ಅದಕ್ಕೆ ಯಾರು ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರೋಕ್ಕೆ ಬರೋದಿರ್ಬೋದು. ಆಮೇಲೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಂದು 5 ಸಮಾವೇಶ ಮಾಡ್ತಾವೆ. 6 ರಿಂದ 8 ಲಕ್ಷ ಮಂದಿ ಕೊಡ್ತಿರ್ತಾರೆ. ಅದಕ್ಕೆ ಪಕ್ಷಾತೀತ ಹಿಂಗೆಲ್ಲ ಯೋಜನೆ ಅವ. ನಾವು ಯಾಕೆ ಮಾಡಬೇಕು? ಒಂದು ಪಕ್ಷ ಬಂದಾಗ ಪಾರ್ಟಿ ಬಂದಾಗ ಪಾರ್ಟಿ ಕೊಡ್ತಾರೆ. ಅದು ಪಾರ್ಟಿ ಇಲ್ದಾಗ ನಾವೆಲ್ಲ ಬಂದಾಗೋಣ ಅಂದ್ರೆ ನಮ್ಮ ಶಕ್ತಿ ಬರ್ತದೆ. ಬರೀ ಮುಂಜಾನೆ ಕಾಂಗ್ರೆಸ್, ಬಿಜೆಪಿ, JDS, ಕಮ್ಯುನಿಸ್ಟ್ ಅಂತ ಕೂತ್ರೆ ನಮ್ಮಲ್ಲಿ ಹೊಡೆದ ಆಳ್ತಾರೋ. ಅದು ದಯವಿಟ್ಟು ಪಕ್ಷ ಬಂದಾಗ ಪಕ್ಷ ಮಾಡೋದು. ನೀವೆಲ್ಲ ನಮ್ಮ ಹಿಂದುಳಿದ ಜನ ಇರ್ಬೋದು, ಮುಂದುವರೆದ ಜನ ಇರ್ಬೋದು, ಬಡವರು ಇರ್ಬೋದು. ಬಡವರು ಎಲ್ಲ ಬ್ರಾಹ್ಮಣರು ಕೊಡೋದಾರ, ಲಿಂಗಾಯತರೇ ಕೊಡೋದಾರ. ಆ ಬಡವ್ರ ಜಾತಿಯನ್ನು ನಾವು ಬಡವ್ರ ಜಾತಿಯನ್ನು ಮಾಡಿ ನಾವು ಒಂದು ಯೋಜನೆ, ಒಳ್ಳೆ ಯೋಜನೆ ಮಾಡೋಣ. ಮಾಜಿ ಸಚಿವರು ಹಾಲಿ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀಮಂತ್ ಪಾಟೀಲ್ ಅವರು ಮಾತನಾಡಿ, ಸಮಾಜ ಅಂತ ಬಂದಾಗ ಪಕ್ಷಭೇದ ಮರೆತು ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಬೇಕು ಎಂದು ಹೇಳಿದರು. माळी समाज असू दे, आता काय माळी समाजाला काय मिळतंय काय मिळत नाही हे सुद्धा आमच्याकडे रजत येतात. साहेब आमच्या समाजाला राज्यात काही नाही. जैन समाजाला येतात, आम्ही रिकामच बसलोय, आम्हाला कोण विचारत सुद्धा नाही. म्हणजे अशी सगळ्यांची परिस्थिती झालेली आहे. त्याच्यासाठी आमची एक संघटना व्हायला पाहिजे आणि ती संघटना झाली तरच आम्हाला आमचे जे काही न्याय अधिकार आहेत ते मिळणार आहेत. न्याय मागण्या त्या मान्य करून घ्यावं लागणार आहे. मग त्याच्यामध्ये जे मी 2A मध्ये आमचं कॅटेगरी द्या म्हणतोय तो प्रश्न असू दे. आता त्यांनी सांगितलं एक आमचं निगम स्थापन केलेलं आहे. मागच्या वर्षी सुद्धा केलेलं होतं, परंतु त्याला पैसेच मिळाले नाहीत. 10 वर्षी बोंबाई साहेबांनी त्या 50 कोटी त्याच्यावरती मंजूर केलेले आहेत. अजून काय आलं नाही तर केले देतील ते. परंतु आम्ही एक मागणी करूया की एवढ्या मोठ्या समाजाला 50 कोटी रुपये जर ठेवलं तर ते काही चहा पाण्याला सुद्धा पुरणार नाही. तर कमीत कमी जे योग्य रक्कम की समाजाचं काहीतरी तो किती मागायचं, किती आमचं ते सुद्धा तिथं बोलूया. ಕೆಎಂಎಫ್ ನಿರ್ದೇಶಕ ಅಪ್ಪಸಾಬ ಅವತಾಡೆ ಮಾತನಾಡಿ, ಕಾಗವಾಡ ಮತಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳಿಂದ ಆಗದೇ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇವಲ ಶಾಸಕ ಶ್ರೀಮಂತ್ ಪಾಟೀಲ್ ಅವರು 4 ವರ್ಷದಲ್ಲಿ ಮಾಡಿದ್ದಾರೆ. ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಸಮಾಜದ ಒಂದು ಶಕ್ತಿ ಎಂದು ಹೇಳಿದರು. ಕಾಗವಾಡ ಭಾಗಕ್ಕೆ ಎಷ್ಟೊಂದು ಅನುದಾನ ತಂದ ಕೆಲಸ ಮಾಡಿದೆ. ಯಾಕಂದ್ರೆ ಅವರು ಲಿಸ್ಟ್ ಹೇಳ್ಕೊತ ಪ್ರತಿಯೊಂದು ಊರಿಗೆ ಅದರ ಅವ್ರದ್ದು ಎಲ್ಲ ಹಳ್ಳಿಗೆ ಎಲ್ಲ ಅಭಿವೃದ್ಧಿ ಆಗ್ಬೇಕಂತೇಳಿ ಇವತ್ತು ಅನೇಕ ವಿಷಯಗಳು ಇಟ್ಕೊಂಡು ನೀವು ರಸ್ತೆ ಇರ್ಬೋದು, ಸಾಲ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಅನೇಕ ಸಣ್ಣಪುಟ್ಟ ಇರಿಗೇಷನ್ ಇರ್ಬೋದು, ಎಲ್ಲ ಕೆಲಸಗಳು ಸಹ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ವಿಚಾರ ಇಟ್ಕೊಂಡು ನಮ್ಮ ಕಾಗವಾಡ ಭಾಗದ ಶಾಸಕರು ಇವತ್ತು ಅನೇಕ ವಿಚಾರಗಳೆಲ್ಲ ಇಟ್ಕೊಂಡು ಅದನ್ನು ಕೆಲಸ ಮಾಡ್ಕೊತಾರೆ. ಅಲ್ಲಿ ಇಡೀ ಎಲ್ಲ ಕಡೆ ನೀವು ನೋಡಿರ್ಬೋದು, ಗಣೇಶನ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವ ಬರೀ ಒಂದು ವರ್ಷ ಇದೆ. ಒಂದು ವರ್ಷದೊಳಗೆ ನಮ್ಮ ಬಸವೇಶ್ವರ ಯಾತ್ರೆ ಅವ್ರಿಗೆ ಹಿಂಗೆ ತುರ್ತುಗತಿಗಳಿಗೆ ಚಾಲು ಇರ್ತಾರ. ಅವ್ರು ಯಾವಾಗ ಅದನ್ನ ಖಾತೆ ಒಯ್ದು ಅವ್ರು ತಿಳ್ಕೊಂಡು ಸ್ಕೀಮ್ ಅಂದ್ರೆ ಒಂದು ಮೊನ್ನೆ ಅವ್ರು ಬಂದಾದಂಗೆ ಹೆಂಗೆ ಮುಂದೆ ಕೆಲಸ ಓಡಿಸ್ತಾನ ಅಂದ್ರೆ ಅದನ್ನ ಚಾಲನೆ ಕೊಡುವಂಥ ಕೆಲಸ ಅದನ್ನ ನಾವು ಅಧಿಕಾರಿಗಳಿಗೆ ತಿಳ್ಕೊಂಡಿರ್ತೀವಿ. ಅದನ್ನ ಹೆಂಗೆ ಓಡಿಸ್ತೀವಿ ಅಂತ ಹೇಳ್ಯಾರ. ಅದು ಕೆಲಸ ಅದನ್ನು ಪೂರ್ಣ ಮಾಡಿಸುವಂಥ ಜವಾಬ್ದಾರಿ ಯಾಕಂದ್ರೆ ರಮೇಶನ ಜಾರಕಿಹೊಳಿ ಅವರನ್ನ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶೀತಲ್ ಗೌಡ ಪಾಟೀಲ್ ಮಾತನಾಡಿ, ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಂದ ಕಾಗವಾಡ ಮತಕ್ಷೇತ್ರ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ಹೇಳಿದರು. ನಾವು ನೋಡಿದ್ರೆ ನಾವು ರಾಜಕೀಯದಲ್ಲಿ 25 ವರ್ಷದಿಂದ ನಾವು ರಾಜಕೀಯದಲ್ಲಿದ್ದಾಗ ನಿಜವಾದ ಕಾಗವಾಡ ಮತಕ್ಷೇತ್ರ ಒಂದು 70 ವರ್ಷ ಅಭಿವೃದ್ಧಿ ಆಗದೇ ಇರುವಂತ ಒಂದು ಕ್ಷೇತ್ರ ಬರೇ ತಾತ್ಯಾರ 4 ವರ್ಷ ಕಾರ್ಯಸ್ಥಿತಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೇನೋ ವಿಶೇಷಿತವಾಗಿ ತಾತ್ಯಾವರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ರು ಕೂಡ ಅವ್ರಿಗೆಲ್ಲ ಸಮಾಜದವ್ರು ಕೂಡ ಬಹಳ ಒಂದು
ಬಾಂಧವ್ಯದಿಂದಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಒಂದ್ ಸ್ವಲ್ಪ ಭಾರತೀಯ ಜನತಾ ಪಕ್ಷದ ದೂರ ಹೋಗ್ತಾರೆ, ಆದ್ರೆ ತಾತ್ಯಾವ್ರ ಜೊತೆಗಿಲ್ಲ. ಇಡೀ ಮತಕ್ಷೇತ್ರದ 70ರಿಂದ 80% ಮುಸ್ಲಿಂ ಸಮಾಜ ತಾತ್ಯಾವ್ರ ಮೇಲೆ ಐತಿ. ಅದರಲ್ಲಿ ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ 70 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಕಾರ್ಯವನ್ನ ನಮ್ಮ ಜೈನ ಸಮಾಜದವರು ಏನು ಕೊಡುಗೆ ಕೊಟ್ಟಿದರು. ಅದಕ್ಕೆ ಕಾರಣೀಭೂತರಂತ ರಮೇಶ್ ಅವರು ಇದ್ದರು. ಅದಕ್ಕೆ ಶ್ರೀಮಂತ ಅವರ ಏನು ನಮ್ಮ ಸಮಾಜಕ್ಕೆ ಉಪಕಾರ ಮಾಡಿದಾರ, ಈ ತಾತ್ಯಾಗಳು ಯಾವಾಗ ಎಲ್ಲಿ ತರಕ ತಾತ್ಯಾಗಳು ಬಿಟ್ಟು ಸಮಾಜ ಹೋಗುದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತದ. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾಕೂಟದ ರಾಜ್ಯ ಉಪಾಧ್ಯಕ್ಷರಾದ ಬಾಹು ಸಾಹೇಬ ಜಾಧವ, ಮಹದೇವ ಕೋರೆ, ಮರಾಠ ಸಮಾಜದ ಮುಖಂಡರಾದ ನಾನಸಭಾ ಅವತಾಡೆ, ಸುನೀಲ್ ಚವ್ಹಾಣ್, ಸಿದ್ಧಾರ್ಥ್ ಅವಳಕೆರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.